ನಾನು ಒಂದು ತಿಂಗಳು ಕಷ್ಟ ಬಂದಿದ್ದಂತ ಹೇಳಿದ್ದೆ. ನಂದು ಹೇಳಿದ್ರೆ ಉಂಟಲ್ಲ, ಅದು ಹೇಳಲಿಕ್ಕೆ ಆಗುದಿಲ್ಲ. ಇಷ್ಟು ಸಣ್ಣದೊಂದು ಕೇಳಿ ತಂದು ನಾನು ಮಕ್ಕಳಿಗೆ ಊಟ ಮಾಡಿಸಿದೆ. ಸರ್ಕಾರದ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು, ಅಧಿಕಾರಿಗಳಿಗೆ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾವುದೇ ಒಂದು ಬಡ ಕುಟುಂಬ ಕೂಡ ಹಸಿವಿನಿಂದ ಇರಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ. ಆದ್ರೆ ಇಲ್ಲೊಂದು ಕುಟುಂಬ ಸುಮಾರು 13 ವರ್ಷಗಳಿಂದಲೂ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗದೆ ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಜೀವನ ಸಾಗಿಸ್ತಾ ಇದೆ. ಹೌದು, ಇದು ಬುದ್ಧಿವಂತರ ಜಿಲ್ಲೆ ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನ ಬೆಳವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕ್ಕುಡೇಲ್ ಎಂಬ ಪ್ರದೇಶದ ಬಡ ಕುಟುಂಬದ ಕಣ್ಣೀರಿನ ಕತೆ. ಈ ಮನೆಯ ಗೃಹಲಕ್ಷ್ಮಿ ಇಂದಿರಾ ಪ್ರತಿನಿತ್ಯ ನಾಡ ಕಚೇರಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ರೂ ಆಕೆಯ ಮನೆಗೆ ಹಕ್ಕುಪತ್ರ ಇನ್ನೂ ನೀಡಿಲ್ಲ. ಹೀಗಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ಈ ಬಡ ಕುಟುಂಬ ವಂಚಿತವಾಗಿದೆ. ನನ್ನ ಹೆಸರು ಇಂದಿರಾ. ನಾನು ಮೂಡಬಿದ್ರೆ ತಾಲೂಕು ಕುಕ್ಕುಡೇಲ್ ಗ್ರಾಮ ಎಂಬ ಬೆಳವಾಯಿಯಲ್ಲಿ ವಾಸವಾಗಿದ್ದೇನೆ. ಅಂದ್ರೆ ನನಗೆ 94 ವಿಸಿಟಿಗೆ ಬಂದದ್ದು 2008ರಲ್ಲಿ 4ರಲ್ಲಿ ಬಂದಿದ್ದಾರೆ. 4ರಲ್ಲಿ ಬಂದಿದ್ದು ರಿಸಿಟ್ ಕೂಡ ಉಂಟು. ಮತ್ತೆ 2014ರಲ್ಲಿ ಬಂದಿದ್ದಾರೆ ವಿಸಿಟಿಗೆ, ಅದರಲ್ಲಿ ಕೂಡ ರಿಸಿಟ್ ಉಂಟು. ಅದನ್ನು ಹಿಡ್ಕೊಂಡು ನಾಡ ಕಚೇರಿಗೆ ಹೋಗಿದ್ದೆ. ನಾಡ ಕಚೇರಿಗೆ ಹೋಗಿ ಸುಸ್ತಾಗಿ ನನಗೆ ಬೆಳವಾಯಿ ಪಂಚಾಯತಿಗೆ ಹೋಗಿದೆ. ಬೆಳವಾಯಿ ಪಂಚಾಯತಿಗೆ ಹೋಗಿ ಈ ಹತ್ರ ಬೇಕಾದಷ್ಟು ಕೇಳಿದೆ. ಸರ್, ನಮ್ಮ ಮನೆಯದ್ದು ಇದು ನೀರು ಅಂಗಳದಲ್ಲಿ ನೀರು ತುಂಬಿತ್ತದೆ, ಮತ್ತೆ ಒಲೆಯಲ್ಲಿ ಇದು ಅನ್ನ ಬೇಯಿಸ್ಲಿಕ್ಕೆ ಆಗುದಿಲ್ಲ ಸರ್. ಒಮ್ಮೆ ಬಂದು ನನ್ನ ಮನೆ ಮಂತ್ರು ನೋಡಿ, ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಇರುದು, ನನಗೆ 2 ಗಂಡು ಮಕ್ಕಳು ಸಣ್ಣವರು, ಅವರಿಗೆ ಮಲಗಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಸರ್ ಅಂತ ಹೇಳಿದೆ. ಎಂತ ಹೇಳಿದ್ರು ಮನೆಗೇನೆ ಬಂದು ನೋಡುದಿಲ್ಲ. ಆದ್ರೆ ಎಂತ ಮಾಡುದು, ಈ ಸಲ ಮಳೆಯಲ್ಲಿ ಕೂಡ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಫೋಟೋ ಎಲ್ಲ ತೆಗೆದು ಹಾಕಿದ್ದೇನೆ, ಎಲ್ಲ ಅವರವರ ಗ್ರೂಪಿಗೆಲ್ಲ ಹಾಕಿದೆ, ಆದ್ರೂ ಬರ್ಲಿಲ್ಲ ನೋಡ್ಲಿಕ್ಕೆ. ಈ ಕುಟುಂಬ ಸುಮಾರು 13 ವರ್ಷಗಳಿಂದ ಕುಕ್ಕುಡೇಲ್ ಎಂಬಲ್ಲಿ ವಾಸವಿದೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಈ ಕುಟುಂಬದ ದುಸ್ಥಿತಿಯನ್ನ ಹೇಳೋಕೆ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನ ಇವರು ಎದುರಿಸಿದ್ದಾರೆ. ಮಳೆಗೆ ಮನೆಯ ಒಳಗಡೆ ನೀರು ನುಗ್ತಾ ಇದ್ದು, ಹೀಗಾಗಿ ಒಲೆಯಲ್ಲಿ ಅಡುಗೆ ಮಾಡಲು ಸಾಧ್ಯವಾಗದೆ ಉಪವಾಸ ಕುಳಿತ ದಿನಗಳು ಸಾಕಷ್ಟಿದೆ. ಇಂದಿರಾ ಅವರ ಪತಿಗೆ ಕಿವಿ ಕೇಳಿಸಲ್ಲ. ಹೀಗಾಗಿ ಅವರು ಯಾವುದೇ ಸರ್ಕಾರಿ ಕಚೇರಿಗೆ ತೆರಳಿ ಯಾವುದೇ ಮಾತುಕತೆ ನಡೆಸಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇಂದಿರಾ ಅವರೇ ಸರ್ಕಾರಿ ಕಚೇರಿಗೆ ಅಲೆದಾಡಬೇಕಾಗಿದೆ. ಬೆಳವಾಯಿ ಗ್ರಾಮ ಪಂಚಾಯತಿಗೆ ತೆರಳಿ ಹಕ್ಕುಪತ್ರ ನೀಡುವಂತೆ ವಿಎ ಬಳಿ ಇಂದಿರಾ ಅವರು ಮನವಿ ಮಾಡಿಕೊಂಡಿದ್ರು. ಒಂದು ಬಾರಿ ಬಂದು ನಮ್ಮ ಮನೆಯ ದುಸ್ಥಿತಿ ನೋಡಿ ಎಂದು ಗೋಗರೆದಿದ್ರು. ನನ್ನ ಪುಟ್ಟ ಮಕ್ಕಳು ಈ ಮನೆಯಲ್ಲಿ ಮಲಗೋಕೆ ಹೇಗೆ ಸಾಧ್ಯ ಅಂತ ಕಣ್ಣೀರನ್ನ ಹಾಕಿದ್ರು. ಈವರೆಗೆ ಅಧಿಕಾರಿಗಳ ಮನ ಕರಗಿಲ್ಲ. ಅವರು ಒಮ್ಮೆಯೂ ಇವರ ಮನೆಗೆ ಆಗಮಿಸಿ ಪರಿಶೀಲನೆ ನಡೆಸಿಲ್ಲ ಎಂದು ಇಂದಿರಾ ಕಣ್ಣೀರು ಹಾಕಿದ್ರು. ಮತ್ತೆ ಈ ಸಲ ಹೋಗಿ ಹೇಳಿದೆ, ಬರ್ತೇನೆ ಅಂತ ಹೇಳ್ತಾರೆ. ಓಟಿಗೆ ಬಂದವರು ಹೇಳುದು ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನನ್ಗೆ ಒಂದು ಇದು ಡೋರ್ ನಂಬರ್ ಆಗ್ಲಿಲ್ಲ, ಮತ್ತೆ ಒಂದು ನಲ್ಲಿ ನೀರನ್ನು ಬೇರೆಯವ್ರ ಮನೆಯಿಂದ ತರೋದು ನಾನು ನೀರು. ಆದ್ರೆ ಇವರು ಎಂತ ಆಗಿದ್ದು ನೋಡುವ ಅಂತ ಬರ್ಲಿಲ್ಲ, ನಮ್ಮ ಮನೆಗೇನೆ ಬರ್ಲಿಲ್ಲ. ಆದ್ರೆ ಇದ್ರಲ್ಲಿ ಒಂದು 5 ಸೆನ್ಸ್ ಉಂಟಂತ ಹೇಳ್ತಾರೆ. ಅಕ್ಕಪಕ್ಕದವರೆಲ್ಲ ಸೇರಿ 1 ವಾರ ಸೆನ್ಸ್ ಎಲ್ಲ ಮಾಡಿದ್ದಾರೆ. ನಾವು ಬಂದು ಕೂತಿದ ಮೇಲೆ ಇವರು ಕೋಡಿಟ್ಟಿದ್ರು. ಮತ್ತೆ ಎಂತ ಮಾಡುದು ಸರ್, ಇಲ್ಲಿ ನಾಡ ಕಚೇರಿ ಹೋಗಿದ್ರು 94C ಅಲ್ಲಿ ಉಂಟು ಅಂತ ಹೇಳ್ತಾರೆ. ಅದನ್ನೊಂದು ರಿಲೀಸ್ ಮಾಡಿ ಕೊಡ್ಬೋದಲ್ಲ. ಈಗ ಆಗಿದಂತೆ, ರಿಲೀಸ್ ಆಗಿದೆ, ಬಂದು ನೋಡ್ಬೋದಲ್ಲ ಸರ್. ನಮ್ದು ಕಷ್ಟ ಅಂತ ಎಂತ ಅಂತ ನೋಡ್ಬೋದಲ್ಲ. ನಮ್ಗೆ ಮಕ್ಕಳಿಗೆ ಓದ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಅಂದ್ರೆ ಇವರು ದುಡಿಮೆ ಮಾಡಿದ್ರೆ ಮಾತ್ರ, ಇವರಿಗೆ ಒಂದು ಕಿವಿನ ಕೇಳಿದ್ರಿಲ್ಲ, ಎಲ್ಲಿ ಹೋದ್ರೂ ಇವರಿಗೆ ಅಷ್ಟು ಇದು ಆಗುದಿಲ್ಲ.
ಕಳೆದ ಬಾರಿಯ ಮಳೆಗಾಲದ ವೇಳೆ ನಮ್ಮ ಮನೆಯ ದುಸ್ಥಿತಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳು ವೈರಲ್ ಆದರೂ ಅಧಿಕಾರಿಗಳು ಈ ಕಡೆಗೆ ತಿರುಗಿಯೂ ನೋಡಿಲ್ಲ. ಒಮ್ಮೆ ಹೋಗಿ ಮನೆಯ ಸಮಸ್ಯೆಗಳನ್ನ ಹೇಳಿಕೊಂಡ್ರೆ ಬರ್ತೇವಿ ಅಂತ ಹೇಳ್ತಾರೆ. ಜನಪ್ರತಿನಿಧಿಗಳು ಕೂಡ ಅಷ್ಟೇ, ಎಲ್ಲ ಮಾಡಿಕೊಡ್ತೇವಿ ಅಂತ ಚುನಾವಣೆ ಮತ ಕೇಳೋಕೆ ಬಂದಾಗ ಹೇಳ್ತಾರೆ. ಆ ನಂತರ ಅವರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಇಂದಿರಾ, ನಮ್ಮ ಮನೆಗೆ ಡೋರ್ ನಂಬರ್ ಮಾಡಿಸಿಕೊಡಿ ಎಂದು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡರು. ನಮಗೆ ಸರ್ಕಾರದ ಉಚಿತ ಅಕ್ಕಿ ಸಿಗ್ತಾ ಇಲ್ಲ, ಸರಿಯಾದ ನೀರಿನ ಸೌಲಭ್ಯವಿಲ್ಲ, ಮುಂದಿನ ಮನೆಗೆ ಹೋಗಿ ನೀರು ತಂದು ಬಳಕೆ ಮಾಡ್ತಿದ್ದೀವಿ. ನನ್ನ ಪತಿ ಹೊರಗಡೆ ಹೋಗಿ ದುಡಿತಾರೆ, ನಾನು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇದರ ನಡುವೆ ಸರಿಯಾದ ಮೂಲಭೂತ ವ್ಯವಸ್ಥೆ ಇಲ್ಲದೆ ಅಲೆದಾಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಭವಿಷ್ಯ ನೆನೆದು ಚಿಂತೆಯಲ್ಲಿದ್ದೀವಿ. ಇನ್ನೊಂದೆಡೆ ನಾವು ವಾಸವಿರುವ ಮನೆಯ ಸುತ್ತಲಿನ ಜಾಗವನ್ನ ಸುತ್ತಮುತ್ತಲಿನ ಜಾಗದವರು ಕಬಳಿಸ್ತಾ ಇರುವುದು ನಮಗೆ ಆತಂಕ ಉಂಟು ಮಾಡಿದೆ. ಈ ಬಗ್ಗೆ ಒಂದು ಬಾರಿ ಬಂದು ಅವರನ್ನ ಕೇಳಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಆ ಜಾಗ ನಿಮ್ಮದು ಎಂದು ಹೇಳುವುದಕ್ಕೆ ನಿಮ್ಮ ದಾಖಲೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ನಮ್ಮ ಮನೆಗೆ ಹಕ್ಕುಪತ್ರವನ್ನೇ ನೀಡಿಲ್ಲ, ನಾವು ಎಲ್ಲಿಂದ ದಾಖಲೆ ಕೊಡಬೇಕು ಎಂದು ಇಂದಿರಾ ಬೇಸರ ವ್ಯಕ್ತಪಡಿಸಿದ್ರು. ನಾನು ಮನೆ ಕೆಲಸಕ್ಕೆ ಹೋಗ್ತೇನೆ, ಪಂಚಾಯತಿಗೆ ಹೋಗಿ ಹೇಳಿದೆ, ಸರ್ 10 ಮನೆದೊಂದು ಡೋರ್ ನಂಬರ್ ಸಿಗ್ಲಿಕ್ಕೆ ಉಂಟಂತೆಲ್ಲ ಸರ್. ಒಂದು ನನಗೆ ಡೋರ್ ನಂಬರ್ ನಾನು ಲಾಸ್ಟ್ಗೆ ಹೇಳಿದೆ, ನಾನು ಸಾಯೋಕ್ಕಂತ ಮುಂಚೆ ನನಗೆ ಒಂದು ಡೋರ್ ನಂಬರ್ ಕೊಟ್ಟಿದ್ರೆ ಸಾಕು, ನಾನು ಒಂದು ಇದು ಒಂದು ಮನೆಗೆ ಮಾಡಿ ಕೂತಿದ್ರೆ ಸಾಕು ಸರ್. ಮತ್ತೆ ಸತ್ರೇನು ಮರು ದಿವಸ ಸತ್ರೇನು ಪರವಾಗಿಲ್ಲ, ನನ್ನ ಮಕ್ಳಿಗಂತ ಒಂದು ಮನೆ ಕಟ್ತೇನೆ ಅಂತ ಹೇಳಿದೆ. ಹಾಗೆಲ್ಲ ಹೇಳ್ಬೇಡಿ ಅಮ್ಮ, ನೀವು 1 ತಿಂಗಳದ್ದು ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಇಲ್ಲ, ಬರ್ಲೇ ಇಲ್ಲ. ಎಂತ ಮಾಡ್ಬೇಕು, ನಾವು ಯಾರ ಹತ್ರ ಕೇಳ್ಬೇಕು? ಓಟಿಗೆ ಬಂದ್ರೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. 2004 ವಿಸಿಟ್ ಆಗಿದೆ, 2014 ವಿಸಿಟ್ಗೆ ಬಂದಿದ್ದು ರಿಸಿಟ್ ಉಂಟು. ಅದನ್ನಿಟ್ಟು 5-6 ಸಲ ಅರ್ಜಿ ಕೊಟ್ಟಿದ್ದೇನೆ, ಅರ್ಜಿ ಕೊಟ್ಟಿದ್ದು ಕೂಡ ಉಂಟು. ಈಗ ಹೋಗದೆ ಬಿಟ್ಟಿದ್ದೇನೆ, ನಾನು ಪಂಚಾಯತಿಗೆ ಹೋಗಿದ್ದೆ ಬಿಟ್ಟಿದ್ದೇನೆ. ಎಂತ ಮಾಡ್ಬೇಕು, ನಾವು ಯಾರ ಹತ್ರ ಕೇಳ್ಬೇಕು? ಈ ಪ್ರದೇಶದಲ್ಲಿ ಹಕ್ಕುಪತ್ರಕ್ಕಾಗಿ ನಾವು ಮೊದಲು ಅರ್ಜಿ ನೀಡಿದ್ರು, ನಮ್ಮಿಂದ ನಂತರ ಅರ್ಜಿ ನೀಡಿದವರಿಗೆ ಎಲ್ರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಮ್ಮ ಮನೆ ಒಂದನ್ನ ಮಾತ್ರವೇ ಬಿಟ್ಟು ಬಿಟ್ಟಿದ್ದಾರೆ ಎಂದ ಇಂದಿರಾ, ನಾನು ಸಾಯುವುದಕ್ಕಿಂತ ಮೊದಲು ನನ್ನ ಮನೆಗೆ ಡೋರ್ ನಂಬರ್ ನೀಡಿ. ಡೋರ್ ನಂಬರ್ ನೀಡಿದ ಮರುದಿನವೇ ನಾನು ಸತ್ತರೂ ಪರವಾಗಿಲ್ಲ ಎಂದು ಅಧಿಕಾರಿಗಳ ಬಳಿ ನಾನು ಹೇಳಿದ್ದೆ ಎಂದು ಇದೇ ವೇಳೆ ನೆನಪಿಸಿಕೊಂಡ್ರು. ಪ್ರಾಬ್ಲಮ್ ಅಂದ್ರೆ ನಾನು ಸಾಯ್ಲಿಕ್ಕೆಲ್ಲ ಹೋಗಿದ್ದೇನೆ, ಮಳೆ ತುಂಬಾ, ಅಂಗಳದಲ್ಲಿ ನೀರೆಲ್ಲ ಬಂದಿದೆ, ಅಲ್ಲಿ ಒಳಗೆ ಅನ್ನ ಇಟ್ಟಿದ್ದೇನೆ, ಮತ್ತೆ ಅದು ಬಿಸಾಡಿದ್ದೆ. ಅನ್ನಕ್ಕೆ ಬೆಂಕಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ದಿವಸ ಒಂದು ಗ್ಯಾಸನೇ ಇರ್ಲಿಲ್ಲ. ಕಾರಣ ಏನಂತ ಹೇಳ್ತಾರೆ? ಕಾರಣ ಅಂದ್ರೆ ಇದು 94C ಅಲ್ಲಿ ಉಂಟು ಅಂತ ಹೇಳ್ತಾರೆ. ಬರೀ ಹೇಳುದು 94C ಅಲ್ಲಿ ಉಂಟಮ್ಮ. ಒಂದು ಮನೆ ಮಾತ್ರನಾ? ಒಂದು ಮನೆ ಮಾತ್ರ, ಇಲ್ಲಿ ನನ್ನ ಮನೆ ಮಾತ್ರ. ನನ್ನ ಮನೆ ಅಂದ್ರೆ ಬೇರೆಯವರ ಮನೆಗೆ ಮತ್ತೆ ಕೊಟ್ಟಿದ್ದಾರೆ, ಅವ್ರದೆಲ್ಲ ಮಾಡಿ ಕೊಟ್ಟಿದ್ದಾರೆ ಸರ್, ಅವ್ರದೆಲ್ಲ ಆಗಿದೆ. ಇದು 5 ಸೆನ್ಸ್ ಎಲ್ಲ 5 ಸೆನ್ಸ್ ಆಗಿ ಈಗ ಸ್ವಲ್ಪ 1.5 ಸೆನ್ಸ್ ಆಗಿ ಆಗ್ತದೆ ನೋಡಿ. ಅವರೆಲ್ಲ ಕಲ್ಲು ಎಲ್ಲ ನಾನು ಬಂದು ಕೂತಿದ್ಮೇಲೆ ಅವರು ಎಲ್ಲ ಮುಂದ್ಗಡೆ ಕಲ್ಲು ಇಟ್ಟಿದ್ದಾರೆ, ಆಕ್ರಮ ಮಾಡಿದ್ದಾರೆ. ಅದೊಂದು ಸರ್ ಅದೊಂದು ಕೇಳಿ ಅಂತ ಹೇಳಿದ್ರು ಕೂತಿದ್ರಲ್ವ, ನಿಮ್ಮ ಹತ್ರ ಎಂತ ಪ್ರೂಫ್ ಉಂಟು ಹೇಳ್ತಾರೆ. ಅಂದ್ರೆ ಒಂದು ಬಂದು ನೋಡ್ಬೇಕಲ್ಲ ಸರ್, ಕಷ್ಟ ಅಂತ ಕೇಳ್ಬೋದಿತ್ತಲ್ಲ, ನಮ್ಗೆ ಕೂಡ ಸಮಾಧಾನ ಆಗ್ಬೋದಿತ್ತು. 13 ವರ್ಷ 13 ವರ್ಷ 13 ವರ್ಷ ಆಯ್ತು. 13 ವರ್ಷದಿಂದ ಇದೇ ತರ ಇದೇನೆ ಹೀಗೇನೆ. MLA ಅವರು ಯಾರು ಬರ್ಲಿಲ್ಲ, ಅಧಿಕಾರಿಗಳು ಯಾರಿಲ್ಲ. ಲಾಸ್ಟಿಗೆ ಅದೇ ನಾನು ಲೈಟ್ ಇರ್ಲಿಲ್ಲ ಇದೆಲ್ಲ, ನಾನು ಹೇಳಿದೆ ಸೋಲಾರ್ ಒಂದು ಲೈಟ್ ಹಾಕಿ ನಮ್ಮ ಬಾಗಿಲ ಹತ್ರ, ಅದ್ರಲ್ಲಿ ಆದ್ರೂ ನಾವು ಊಟ ಮಾಡ್ಬೋದಿತ್ತಲ್ಲ, ಬಟ್ಟಲ್ಲಿ ಇಟ್ಕೊಂಡು ಅದರ ಬುಡ್ಡದಲ್ಲಿ ಆದ್ರೂ ಊಟ ಮಾಡ್ತೇವೆ ಅಂತ ಹೇಳಿದೆ. ಅದಕ್ಕೆ ಸೋಲಾರ್ ಲೈಟ್ ಹಾಕಿ ಕೊಟ್ಟಿದ್ದಾರೆ. ಓದಿಸ್ಬೇಕು ನಾವು ಶಾಲೆಗೆಲ್ಲ. ಮೊನ್ನೆ ಅದೇ 1 ತಿಂಗಳು ಇದು ಲೈಟ್ ಇರ್ಲಿಲ್ಲ, ಅದಕ್ಕೆ ಸೋಲಾರ್ ಲೈಟ್ ಅಲ್ಲಿ ಮಗುವಿಗೆ ಓದಿಸಿದ್ದೇನೆ ಎಕ್ಸಾಮ್ ಟೈಮ್. ಅವಾಗ ಎಂತ ಮಾಡ್ಬೇಕು ನಾವು, ಎಂತ ಮಾಡುದು, ಯಾರ ಹತ್ರ ಕೇಳುವುದು? ಒಟ್ಟಿನಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ
ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ. ಇದರ ಪ್ರಯೋಜನವನ್ನ ಕೋಟ್ಯಾಂತರ ಮಹಿಳೆಯರು ಪಡೀತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಇಂದಿರಾ ಎಂಬ ಈ ಮುಗ್ಧ ತಾಯಿ ಇಂದು ನಾಳೆಯೂ ನಮ್ಮ ಮನೆಗೂ ಡೋರ್ ನಂಬರ್ ಸಿಗುತ್ತೆ, ನನಗೂ ಸರ್ಕಾರದ ಯೋಜನೆಗಳು ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇಂತಹ ಬಡ ಕುಟುಂಬಗಳಿಗೆ ನೀಡಿದ ಹಕ್ಕುಪತ್ರಗಳನ್ನ ಇನ್ಯಾರಿಗೆ ನೀಡುತ್ತೀರಿ ಸ್ವಾಮಿ? ಬಡವರು ಸಂತೋಷದಿಂದ ಬದುಕಲಿ, ಅವರನ್ನು ಬದುಕಲು ಬಿಡಿ ಎನ್ನುವುದೇ ಈ ವರದಿಯ ಆಶಯ.